ಮಂಗಳೂರಿನ ಮರಪುರ ಡ್ಯಾಂಗೆ ಡ್ರೈನೇಜ್ ನೀರು ಹರಿದು ಬರುವುದರಿಂದ ಅಲ್ಲಿನ ನಿವಾಸಿಗಳು ಕಲುಷಿತ ನೀರನ್ನೇ ಕುಡಿಯುವಂತಾಗಿದೆ. ಬಹುಗ್ರಾಮ ಯೋಜನೆಯಡಿ ಮರಪೂರಿನಲ್ಲಿ ಪಲ್ಗುಣಿ ನದಿಗೆ ಕಟ್ಟಿರುವ ಅಣೆಕಟ್ಟಿನಿಂದ 12 ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಿಗೆ ಕುಡಿಯುವ ನೀರನ್ನು ಪೂರೈಸಲಾಗುತ್ತಿದೆ. ಕಳೆದ 5-6 ವರ್ಷಗಳಿಂದಲೂ ಮೂಡುಶೆಡ್ಡಿ, ವಾಮಂಜೂರು, ಬಚ್ವೆ, ಗುರುಪುರ, ಕೈಕಂಬ, ಪೆರ್ಮುದೆ, ಕಳವಾರು, ಸುಂಕದಕಟ್ಟೆ, ಕೆಂಜಾರು, ಏರ್ಪೋರ್ಟ್ ಹೀಗೆ ಈ ಭಾಗದಲ್ಲಿ ಮನೆ ಮನೆಗೆ ನೀರು ಪೂರೈಕೆ ಮಾಡುತ್ತಿರುವುದು ಮರಪೂರು ಅಣೆಕಟ್ಟಿನಿಂದ. ವಿಪರ್ಯಾಸ ಏನಂದ್ರೆ ಇದೇ ಅಣೆಕಟ್ಟಿಗೆ ಪಚ್ಚನಾಡಿಯಲ್ಲಿರುವ ಡ್ರೈನೇಜ್ ಸ್ಥಾವರದಿಂದ ಕಲುಷಿತ ನೀರನ್ನ ಬಿಡಲಾಗ್ತಾ ಇದೆ. ಅಂದ್ರೆ ಮಂಗಳೂರು ನಗರದ ಅರ್ಧದಷ್ಟು ಭಾಗದ ಜನರ ಟಾಯ್ಲೆಟ್ ನೀರನ್ನ ಪಚ್ಚನಾಡಿಗೆ ಕೊಂಡೊಯ್ದು ಅಲ್ಲಿಂದ ನೇರವಾಗಿ ನದಿ ಇರುವ ಡ್ಯಾಂಗೆ ಬಿಡಲಾಗ್ತಾ ಇದೆ. ಈ ಬಗ್ಗೆ ಮೂಡುಶೆಡ್ಡಿ, ಪಡುಶೆಡ್ಡಿಯ ನೂರಾರು ಜನರು ಹೋರಾಟ ಮಾಡುತ್ತಲೇ ಬಂದಿದ್ದಾರೆ. ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ, ಶಾಸಕರಿಗೆ ಮನವಿ ದೂರನ್ನ ಕೊಟ್ಟಿದ್ದಾರೆ. ಕಳೆದ 2-3 ವರ್ಷಗಳಿಂದ ನಿರಂತರ ದೂರು ಹೇಳಿಕೊಂಡ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂಬುದು ಸ್ಥಳೀಯರ ಮಾತು. ಇದೀಗ ಆ ಭಾಗದ ಜನರು ರಾಜ್ಯದ ಮುಖ್ಯಮಂತ್ರಿ ಕಚೇರಿಗೆ ಮತ್ತು ಮಾನವ ಹಕ್ಕು ಆಯೋಗಕ್ಕೆ ಪತ್ರ ಬರೆದು ಸಮಸ್ಯೆಯ ಬಗ್ಗೆ ಹೇಳಿಕೊಂಡಿದ್ದಾರೆ. ಇದರಿಂದ ಎಚ್ಚೆತ್ತ ಸಿಎಂ ಕಚೇರಿಯ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಕೂಡಲೇ ಕ್ರಮ ಜರುಗಿಸುವಂತೆ ಸೂಚನೆ ನೀಡಿದ್ದಾರೆ. ಮರಪೂರು ಅಣೆಕಟ್ಟಿನ ನೀರನ್ನ ಏನಿಲ್ಲ ಅಂದ್ರೂ 12 ಗ್ರಾಮಗಳ ವ್ಯಾಪ್ತಿಯ 1,00,000ಕ್ಕೂ ಹೆಚ್ಚು ಜನರು ಕುಡಿಯಲು ಬಳಸುತ್ತಾರೆ. ಮರಪೂರು ಡ್ಯಾಂನಿಂದ ಯಾವುದೇ ಶುದ್ಧೀಕರಣ ಮಾಡಿಸದೆ ನೀರನ್ನ ನೇರವಾಗಿ ಮನೆ ಮನೆಗೆ ಪಂಪ್ ಮಾಡಲಾಗ್ತಾ ಇದೆ. ವಿಷಯುಕ್ತ ನೀರಿನಿಂದಾಗಿ ಡ್ಯಾಂನಲ್ಲಿ ಮೀನುಗಳೇ ಸತ್ತು ಬಿದ್ದಿರುವುದನ್ನು ಸ್ಥಳೀಯರು ಹೇಳಿಕೊಂಡಿದ್ದಾರೆ. ಹೀಗಿದ್ರೂ ಪಾಲಿಕೆಯ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕಣ್ಣು, ಕಿವಿ ಎರಡನ್ನ ಮುಚ್ಚಿಕೊಂಡು ನಿದ್ರೆಗೆ ಜಾರಿದ್ದಾರೆ. 2 ವರ್ಷಗಳಿಂದ ದೂರು ಹೇಳಿಕೊಂಡ್ರೂ ಕಿವಿಗೊಡದ ನಮ್ಮ ಅಧಿಕಾರಸ್ಥರು ಸಿಎಂ ಕಚೇರಿಯಿಂದ ಬಂದಿರುವ ಆದೇಶವನ್ನಾದರೂ ಪಾಲಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು.